ಕೊರೋನಾ ಹಿನ್ನೆಲೆ ಬಾಕಿ ಉಳಿದಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆ ಉಡುಪಿ ಜಿಲ್ಲೆಯಲ್ಲೂ ಆರಂಭಗೊಂಡಿದೆ. ಕೊರೋನಾ ಆತಂಕದ ನಡುವೆ ವಿದ್ಯಾರ್ಥಿಗಳನ್ನ ಪೋಷಕರು ಶಾಲೆಯತ್ತ ಕರೆತರುವ ದೃಶ್ಯ ಕೂಡ ಕಂಡುಬಂತು. ಸಂಪೂರ್ಣ ತಪಾಸಣೆ ಮಾಡಿದ ಬಳಿಕ ವಿದ್ಯಾರ್ಥಿಗಳನ್ನ ಪರೀಕ್ಷಾ ಕೇಂದ್ರದ ಒಳಗೆ ಕಳುಹಿಸಲಾಯಿತು. ತಪಾಸಣೆ ಕಾರ್ಯದಲ್ಲಿ ಶಿಕ್ಷಕರು, ಪೊಲೀಸರು, ಆರೋಗ್ಯ ಸಿಬ್ಬಂದಿಗಳು ಸಹಕರಿಸಿದರು. ಇನ್ನು ಪರೀಕ್ಷಾ ಕೇಂದ್ರವಾಗಿರೋ ಉಡುಪಿ ಸರ್ಕಾರಿ ಶಾಲೆ ಒಳಕಾಡುವಿಗೆ ಉಡುಪಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರೀತಿ ಗೆಹ್ಲೋಟ್ ಭೇಟಿ ನೀಡಿ ಕೇಂದ್ರದಲ್ಲಿ ತೆಗೆದುಕೊಂಡಿರುವ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿಕ್ಕೆ ಅಲ್ಲಿ ಬಾಕ್ಸ್ ಮಾಡಿದ್ದೇವೆ. ನಾವು 3 ಕೌಂಟರ್ ಮಾಡಿದ್ದೇವೆ, 4 ಕೌಂಟರ್ ಮಾಡಿದ್ದೇವೆ. ಟೆಂಪರೇಚರ್ ನೋಡಿ ಮಕ್ಕಳನ್ನು ಒಳಗೆ ಬಿಡಲಿಕ್ಕೆ. ಮತ್ತು ಇದು ಡಿಸ್ಪ್ಲೇ ಬೋರ್ಡ್ ಸಹ ರೂಮ್ ನಂಬರ್ ಯಾವುದು ಅಂತ ಹೇಳಲಿಕ್ಕೆ ಸಹ 4-5 ಬೋರ್ಡ್ ಮಾಡಿದ್ದೇವೆ. ಅದನ್ನು ನೋಡ್ತಾರೆ. ಮತ್ತು ವಾಟ್ಸಪ್ಪಲ್ಲಿ ನಾವು ಮಕ್ಕಳಿಗೆ ರೂಮ್ ನಂಬರ್ ಯಾವುದು ಅಂತ ಮೊದಲೇ ಹಾಕಿದ್ದೇವೆ. ಅದನ್ನು ಇದು ಮಾಡ್ತೇವೆ. ಮತ್ತು ಎಷ್ಟು ಮಕ್ಕಳು ನಮ್ಮ ಸೆಂಟ್ರಿಗೆ 276, ಅದರಲ್ಲಿ 54 ಇದು ಮೈಗ್ರೇಷನ್ ಆಗಿ ಹೋಗಿದ್ದಾರೆ, ಬೇರೆ ಸೆಂಟರಿಗೆ ಹೋಗಿದ್ದಾರೆ. ಹಾಗಾಗಿ 217 ಇದ್ದಾರೆ. ಮತ್ತು ಸಬ್ಜೆಕ್ಟ್ ರಿಪೀಟರ್ಸ್ ಬಂದಾಗ ಅದನ್ನು ನಂಬರ್ ಚೇಂಜ್ ಆಗುತ್ತೆ. ಒಟ್ಟಿಗೆ 14 ರೂಮು ಸೆಟ್ ಮಾಡಿದ್ದೀವಿ.